ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ್ ಮಾತ ಮೋಕಿಡೆತ್ಕೊಂಡು ಹೊಸ ಕುರಲ್ದ ಇನಿತ ಸುದ್ದಿಗೊಂಚಲ್ನ ಶುರು ಮಾಡ್ತಂದುಲ್ಲ. ಸುದ್ದಿಗೊಂಚಲ್ಗೂ ಸ್ವಾಗತ. ಉಳ್ಳಾಲ ನಗರಸಭೆಟ್ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯರಿನ ಗಾಂಧಿ ಜಯಂತಿ ಕಾರ್ಯಕ್ರಮ ಸೋಮವಾರ ಕಾಣೆ ನಡಪಾಯಿರು. ಉಳ್ಳಾಲ ನಗರಸಭೆಟ್ ಗಾಂಧಿ ಜಯಂತಿನ ಸೋಮವಾರ ಆಚರಣೆ ಮಾಡ್ತೇರು. ಉಳ್ಳಾಲ ನಗರಸಭೆ ಪೌರಾಯುಕ್ತರು ಶ್ರೀಮತಿ ವಾಣಿ ವಿ ಆಳ್ವ ಮಹಾತ್ಮ ಗಾಂಧೀಜಿಯರಿನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಾಡ್ತೇರು. ಗಾಂಧಿ ಜಯಂತಿದ ಅಂಗವಾದ ಉಳ್ಳಾಲ ನಗರಸಭಾ ವ್ಯಾಪ್ತಿರು ಸೆಪ್ಟೆಂಬರ್ 14 ಅಕ್ಟೋಬರ್ 2 ತಾರೀಕು ಮುಟ್ಟ ಕೇಂದ್ರ ಬೊಕ್ಕ ರಾಜ್ಯ ಸರ್ಕಾರದ ಆದೇಶದ ಲೆಕ್ಕ 31 ವಾರ್ಡ್ಲೆಡು ಸ್ವಚ್ಛತಾ ಕಾರ್ಯಕ್ರಮ, ಶ್ರಮದಾನ, ಪಂತಿ ದೆಪ್ಪುನಿ, ಚರಂಡಿ ಸ್ವಚ್ಛತೆ, ಸ್ವಚ್ಛ ಭಾರತದಡಿಟು ಬರ್ಪುನ ಮಾತಾ ಕಾರ್ಯಕ್ರಮలను ತಂಕ್ಲು ಮಲ್ತದ. ಜಾಸ್ತಿ ಕಜವು ಬೂರುನ ಪ್ರದೇಶಗೂ ಸೂಚನಾ ಫಲಕನು ಲಯನ್ಸ್ ಕ್ಲಬ್ ಕಾವೇರಿದ ಸಹಕಾರದ ಪಾರ್ದ. ಕಜಾವನು ತಾದಿದ ಬರಿಟು ಬೊಕ್ಕ ಪವಿತ್ರ ಕ್ಷೇತ್ರದ ಎದುರುಡು ದಕ್ಕುನಿ ತಪ್ಪು ತಂಕ್ಲು ಪ್ರಜ್ಞಾವಂತ ನಾಗರಿಕರು ಸ್ವಚ್ಛ ಸುಂದರ ಉಳ್ಳಾಲ ಮಲ್ಪೆರೆ ನಿಕ್ಲೆನ ಸಹಕಾರ ಬೋರ್ಡ್ ಪಂಡದ ವಾಣಿ ವಿ ಆಳ್ವ ತೆರಿಪಾಯರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆದೇಶದಂತೆ ಕಳೆದ ಸೆಪ್ಟೆಂಬರ್ 16ರಿಂದ ಇವತ್ತು ಅಕ್ಟೋಬರ್ 2ರವರೆಗೆ ಸ್ವಚ್ಛ ಸರ್ವೇಕ್ಷಣೆಯಲ್ಲಿ ನಾವು ಉಳ್ಳಾಲ ನಗರಸಭಾ ವ್ಯಾಪ್ತಿಯ 31 ವಾರ್ಡ್ಗಳಲ್ಲಿ ವಿವಿಧ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 31 ವಾರ್ಡ್ಗಳಲ್ಲಿ ಶ್ರಮದಾನ, ಗ್ರಾಸ್ ಕಟ್ಟಿಂಗ್, ಎಲ್ಲ ಚರಂಡಿಗಳ ಕ್ಲೀನಿಂಗ್, ಹಾಗೆಯೇ ಸ್ವಚ್ಛ ಭಾರತಿಗೆ ಸಂಬಂಧಪಟ್ಟ ಎಲ್ಲ ವಿವಿಧ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಗಾಂಧಿ ಜಯಂತಿಯ ಅಂಗವಾಗಿ ನಾವು 8 ಕಡೆಗಳಲ್ಲಿ ಕಸ ಬೀಳುವಂಥ ಸ್ಥಳಗಳಲ್ಲಿ ಗುರುತಿಸಿ ಅಲ್ಲಿ ಬೋರ್ಡ್ಗಳನ್ನು ಹಾಕಿದ್ದೇವೆ, ನೋಟಿಸ್ ಬೋರ್ಡ್ ಹಾಕಿದ್ದೇವೆ. ಇದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಕಾವೇರಿಯ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸಹಕಾರವನ್ನು ನೀಡಿ ಅವರ ಮೂಲಕ ನಾವು ಸೂಚನಾ ಫಲಕಗಳನ್ನು ಹಾಕಿದ್ದೇವೆ. ಮುಂದಿನ ದಿನಗಳಲ್ಲಿ ಕಸ ಎಲ್ಲಿ ನಾವು ರೋಡಲ್ಲಿ ಕಾಣ್ತೇವೋ ಅಲ್ಲಿ ಹಾಕುವವರ ವಿರುದ್ಧ ಕಠಿಣ ಕ್ರಮವನ್ನು ನಾವು ಕೈಗೊಳ್ಳುವವರಿದ್ದೇವೆ. 5,000ದಿಂದ 25,000ದವರೆಗೆ ಫೈನ್, ಹಾಗೆಯೇ ಮುಂದೆ ಕಾನೂನು ಕ್ರಮವನ್ನು ಕೂಡ ನಾವು ಅವರ ಬಗ್ಗೆ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಮಾಡಿದ್ದೇವೆ. ನಗರಸಭಾ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ವೀಣಾ ಶಾಂತಿ ಡಿಸೋಜಾ, ಲಯನ್ಸ್ ಕ್ಲಬ್ ಕಾವೇರಿ ಅಧ್ಯಕ್ಷರು ಉಷಾ ಪ್ರಭಾಕರ್, ಉಳ್ಳಾಲ ನಗರಸಭಾ ಕಂದಾಯ ಅಧಿಕಾರಿ ನವೀನ್, ಸಮುದಾಯ ಸಂಘಟಕರು ರೋಹಿನಾಥ್, ಕಿರಿಯ ಆರೋಗ್ಯ ನಿರೀಕ್ಷಕರು ರವಿಕೃಷ್ಣ ಬೊಕ್ಕ ಚಂದ್ರಹಾಸ್, ನಗರಸಭೆ ಸದಸ್ಯರು, ಅಧಿಕಾರಿಗಳು, ಪೌರ ಕಾರ್ಮಿಕರು, ಲಯನ್ಸ್ ಕ್ಲಬ್ ಕಾವೇರಿದ ಸದಸ್ಯರು ಈ ಪೊರ್ತೋಟುಗೇತೇರು. ಸುದ್ದಿಗೊಂಚಲಗೂ ಸ್ವಾಗತ. ದೇರಳಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡು ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಬೊಕ್ಕ ಸ್ವಚ್ಛತಾ ಜಾಗೃತಿ ಜಾಥಾನು ಸೋಮವಾರ ಕಾಣ ನಡಪಾಯಿರು. ದೇರಳಕಟ್ಟೆ ರತ್ನ ಎಜುಕೇಷನ್ ಟ್ರಸ್ಟ್ದ ನಿರಳು ನಡಪುನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡು ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಬೊಕ್ಕ ಸ್ವಚ್ಛತಾ ಜಾಗೃತಿ ಕಾರ್ಯಕ್ರಮ ಶಾಲಾ ಪರಿಸರಡು ಸೋಮವಾರ ಕಾಂಡ ನಡತನು. ಮಹಾತ್ಮ ಗಾಂಧೀಜಿ ಬೊಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿಯರ್ನ ಭಾವಚಿತ್ರಗೂ ಪುಷ್ಪಾರ್ಚನೆ ಮಲ್ತದ. ವಿದ್ಯಾರತ್ನ ಶಾಲಾ ಅಧ್ಯಕ್ಷರು, ದೇರಳಕಟ್ಟೆ ರೋಟರಿ ಕ್ಲಬ್ ಮಾಜಿ ಅಧ್ಯಕ್ಷರು ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೊಕ್ಕ ಅತಿಥಿ ಗಣ್ಯರು ಕಾರ್ಯಕ್ರಮನ ಉದಿಪನ ಮಲ್ತೇರು. ರವೀಂದ್ರ ಶೆಟ್ಟಿ ಉಳಿದೊಟ್ಟು ಕಾರ್ಯಕ್ರಮದ ಗುರುಕಾರ್ಮಿನ ವಹಿಸಿದ. ಮಹಾತ್ಮ ಗಾಂಧೀಜಿ ಬೊಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿಯರ್ನ ಜನ್ಮದಿನನು ದಿಂಜ ಗೌರವಾರ್ದು ನಮ್ಮ ವಿದ್ಯಾಸಂಸ್ಥೆಡು ಆಚರಿಸಾವುದಿಲ್ಲ.
ತಂಕ್ಲಿನ ಮಾತಾ ಕಾರ್ಯಕ್ರಮಲಿಗೆ ದೇರಳಕಟ್ಟೆ ರೋಟರಿ ಕ್ಲಬ್ ವಿಶೇಷ ಸಹಕಾರ ಕೊರೊಂದುಲ್ಲೇರು. ಮಹಾತ್ಮೆರೆನ ಹಿರಿಯರಿನ ಜನ್ಮದಿನನ ಆಚರಿಸಾನಗ ಅಕ್ಲಿನ ಜೀವಮಾನದ ಸಾಧನೆ, ಅಕ್ಲಿನ ವ್ಯಕ್ತಿತ್ವ, ಅಕ್ಲು ರಾಷ್ಟ್ರ ಕೊರ್ನ ಕೊಡುಗೆ ಅವಿನ ಸ್ಮರಿಸಾವನಿ ನಮ್ಮ ಕರ್ತವ್ಯ. ಅಕ್ಲಿನ ಆದರ್ಶನ ಒಂತೆ ಅಂಡಲ ನಮ್ಮ ಬದುಕಡು ಅಳವಡಿಸಾಂಡ ಅವ್ವೇ ನಮ್ಮ ಅಕ್ಲಿಗೆ ಸಲ್ಲಿಸಾವನ ಗೌರವ ಪಂಡ ತೆರಿಪಾಯರು. ಇಬ್ರು ಪುಣ್ಯಾತ್ಮರ ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನಾವು ಕೂಡ ಇದನ್ನು ನಾನು ಆಗ ಹೇಳಿದಂತೆ ಆಚರಿಸದೇ ಆಗಿದೆ. ಇಲ್ಲಿ ವಿದ್ಯಾರ್ಥಿಗಳು ಕೂತಿದ್ದೀರಿ, ನೀವೆಲ್ಲ ಯಾವ ರೀತಿ ಅಂತ ಹೇಳಿದ್ರೆ ಅವರ ಆದರ್ಶಮಯವಾದ ಆ ಜೀವನದಲ್ಲಿ ಆ ಅಂಶಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಯಾವುದನ್ನು ಎಲ್ಲವನ್ನು ಕೂಡ 100ಕ್ಕೆ 100 ನಮಗೆ ಅಳವಡಿಸಕ್ಕೆ ಸಾಧ್ಯತೆ ಇಲ್ಲ. ಸ್ವಲ್ಪವನ್ನಾದರೂ ಕೂಡ ಅವರ ಜೀವನದ ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ನಿಮ್ಮ ಶೈಕ್ಷಣಿಕ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಂಡಾಗ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಒಂದು ಅರ್ಥ ಬರ್ತದೆ. ಅದರಲ್ಲೂ ಕೂಡ ನಿಮ್ಮ ಶೈಕ್ಷಣಿಕಕ್ಕೆ ಬೇಕಾದಂಥ ಎಲ್ಲ ಅಂಶಗಳು ಕೂಡ ನಾವು ಯಾವ ರೀತಿ ಓದಿ ಕಷ್ಟಪಟ್ಟು ಯಾವ ರೀತಿ ಮುಂದಕ್ಕೆ ಬರ್ಬೋದು. ನಿಮಗೇನು ಈಗ ಅಷ್ಟೇನು ಕಷ್ಟ ಇಲ್ಲ ಈಗಿನ ವಿದ್ಯಾರ್ಥಿಗಳಿಗೆ, ಆದರೂ ಕೂಡ ಆ ಒಂದು ವಿಚಾರಗಳನ್ನ ನಮ್ಮ ಹಿರಿಯರು, ನಮ್ಮ ಈ ರೀತಿಯಾದ ಸ್ವಾತಂತ್ರ್ಯ ಹೋರಾಟಗಾರರು, ಪುಣ್ಯಾತ್ಮರು ಈ ರೀತಿಯಾಗಿ ತಮ್ಮ ಜೀವನ ನಡೆಸಿದರೆ ನಾವು ಕೂಡ ಆ ರೀತಿಯಾಗಿ ಸಾಗಬೇಕು ಎಂಬ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸವನ್ನ ಮಾಡಿದಾಗ ಒಂದು ಸುಂದರವಾದ ಭವ್ಯ ಭಾರತ ನಮ್ಮ ಕಣ್ಣ ಮುಂದೆ ಬರಲಿಕ್ಕೆ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವುದರ ಮೂಲಕ ಸಮಾಜಮುಖಿಯಾಗಿ ನಮ್ಮ ಚಿಂತನೆಗಳನ್ನ ರೂಪಿಸುವುದರ ಮೂಲಕ ಈ ದೇಶದ ಸತ್ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಬದುಕಿ ಬಾಳೋಣ. ರೋಟರಿ ಜಿಲ್ಲಾ ಸಹಾಯಕ ಗವರ್ನರ್ ರೊಟೇರಿಯನ್ PD ಶೆಟ್ಟಿ ಪಾತ್ರರೊಂದು ಬೊಚ್ಚಂದಿನ ಪಂಪಿನಕ್ಲು ದಿಂಜಾ ಜನಕ್ಲು ಉಪ್ಪೇರು ಆಂಡ ನಮ್ಮ ಅವೆನು ಕೇನರ ಬಲ್ಲಿ ನಮ್ಮ ಆದರ್ಶ ವ್ಯಕ್ತಿಲಿನ ಸಂದೇಶನ್ ಕೇನೊಂದು ಆಕ್ಲಿನ ವ್ಯಕ್ತಿತ್ವನು ಬುಲೆಪಾವೊಂದು ಬುಲೆ ಉಡುಪಂಡು ತೆರಿಪಾಯರು. ನೋಡಬಾರ್ದು ಅಂದ್ರೆ ಕಣ್ಣಿಗೆ ಕಟ್ಟಿದೆ ಅಲ್ವಾ, ಕೇಳಬಾರದು, ಮಾತಾಡಬಾರದು ಅಲ್ವಾ. ಹಾಗಾದ್ರೆ ಕೆಟ್ಟದ್ದನ್ನು ಹೇಳೋರು ತುಂಬ ಇರಬಹುದು, ನಾವು ಮಾತ್ರ ಅದನ್ನು ಕೇಳಿಸಿಕೊಳ್ಬಾರ್ದು. ಈ ಒಳ್ಳೆಯದು ಕೆಟ್ಟದ್ದು ಎನ್ನುವುದು ಹೇಗಿರ್ತದೆ ಅಂದರೆ, ಒಳ್ಳೆಯದು ಅಂತ ಹೇಳಬೇಕಿದ್ರೆ ಸ್ವಲ್ಪ ಅಲ್ಲಿ ಕೆಟ್ಟದ್ದು ಬೇಕು, ಸತ್ಯ ಅಂತ ಹೇಳಬೇಕಿದ್ರೆ ಸ್ವಲ್ಪ ಸುಳ್ಳು ಬೇಕು ಅಲ್ಲಿ, ಇಲ್ಲದ ಸತ್ಯಕ್ಕೆ ಮಹತ್ವ ಎಲ್ಲಿ ಉಂಟು. ಹಾಗಾಗಿ ಈ ವಿಚಾರಗಳೆಲ್ಲ ಬಹಳ ಪ್ರಸ್ತುತವಾಗಿದೆ. ಗಾಂಧಿ ತಾತ ಅವತ್ತು ಅಹಿಂಸೆಯ ಮೂಲಕ ಸ್ವಾತಂತ್ರ್ಯವನ್ನು ಪಡೆಯಬೇಕಂತ ಹೋರಾಡಿದವರು. ಆದರೆ ಇವತ್ತು ಅಂತಾರಾಷ್ಟ್ರೀಯ ಅಹಿಂಸಾ ದಿನವಾಗಿ ಅದನ್ನು ಆಚರಿಸುವಷ್ಟು ಮಟ್ಟಿಗೆ ನಾವು ಭಾರತ ಮುಂದುವರೆದಿದ್ದೇವೆ. ಇದು ನಮಗೆ ಹೆಮ್ಮೆ ಅಲ್ವೇ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಸರಳತೆ, ಯಾವುದೇ ಸರಕಾರದ ಹಣವನ್ನು ವ್ಯಯ ಮಾಡದೆ ಅವರೊಂದು ಮಾದರಿ ಪ್ರಧಾನಿಯಾಗಿ ಅಲ್ಪ ಕಾಲ ಇದ್ದವರು. ಕೆಲವು ಸಂದರ್ಭದಲ್ಲಿ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಯಾರು. ಗಾಂಧಿ ಜಯಂತಿ ಮಾತ್ರ ಮಾಡ್ತಿದ್ರು. ಇತ್ತೀಚೆಗೆ ಎರಡೆರಡು ಇಲ್ಲಿ ಯಾವಾಗಲೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಫೋಟೋ ಇದ್ದೇ ಇರ್ತದೆ. ನಾವು ಆದರ್ಶಗಳನ್ನು, ಆದರ್ಶ ವ್ಯಕ್ತಿಗಳನ್ನು ನಮ್ಮ ಮುಂದಿನ ಜನಾಂಗಕ್ಕೆ ಹೇಳಬೇಕಿದ್ರೆ ಇಂಥ ಕಾರ್ಯಕ್ರಮಗಳು ಆಗಬೇಕು. ಅವರಲ್ಲಿರುವ ತತ್ವ, ಆದರ್ಶ ಏನಿದೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ರೋಟರಿ ಜಿಲ್ಲಾ ನಿಯೋಜಿತ ಗವರ್ನರ್ ರೊಟೇರಿಯನ್ ವಿಕ್ರಮ್ ದತ್ತ, ದೇರಳಕಟ್ಟೆ ರೋಟರಿ ಕ್ಲಬ್ ಅಧ್ಯಕ್ಷರು ರೊಟೇರಿಯನ್ ಲತಾ ವಿಕ್ರಮ್, ಕಾರ್ಯದರ್ಶಿ ರೊಟೇರಿಯನ್ ಸುಜಾತಾ PD ಶೆಟ್ಟಿ, ಮಾಜಿ ಅಧ್ಯಕ್ಷರು ರೊಟೇರಿಯನ್ JP ರೈ, ರೊಟೇರಿಯನ್ ಸೀತಾಲಕ್ಷ್ಮಿ, ಶಾಲಾ ಸಂಚಾಲಕರು ಸೌಮ್ಯ R ಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯಿನಿ ನಯೀಂ ಹಮೀದ್, ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಾಲಾ ವಿದ್ಯಾರ್ಥಿನಿ ನೆಹಕ್ ಫಾತಿಮಾ ರಚಿಸಾಯಿನ ಮಹಾತ್ಮ ಗಾಂಧೀಜಿಯನ್ನ ಭಾವಚಿತ್ರನ ಶಾಲಾ ಅಧ್ಯಕ್ಷರು ರವೀಂದ್ರ ಶೇಟ್ರರು ಒಪ್ಪ್ಯಾಯರು. ಶಾಲಾ ವಿದ್ಯಾರ್ಥಿಗಳು ಪ್ರಾರ್ಥನೆ, ದೇಶಭಕ್ತಿ ಗೀತೆ ಪಂಡೇರು. ಶಾಲಾ ಅಧ್ಯಾಪಕರು ಭಾರತಿ ಲೋಕೇಶ್ ಸಭೆ ನೆತ್ಕೊಂಡರು. ಅಧ್ಯಾಪಕರು ರವಿಕುಮಾರ್ ಕೋಡಿ ಸಭೆ ಸ್ಟಾರ್ಕೆ ಮಂತೇರು. ವಿದ್ಯಾರ್ಥಿನಿ ರೇಷಲ್ ರಾಯನಾ ಡಿಸೋಜಾ ಸೊಲ್ಮೆ ಸಂದಾಯರು. ಸಭೆಲೇಸಿದ ಬೊಕ್ಕ ಶಾಲಾ ವಿದ್ಯಾರ್ಥಿಗಳಿರ್ದು ಸ್ವಚ್ಛತಾ ಜಾಗೃತಿ ಅಭಿಯಾನ ನಡೆತರು. ನೈಸರ್ಗಿಕ ಸಂಪನ್ಮೂಲಗಳನ್ನು ಸುದ್ದಿಗೊಂಚರಿಗೂ ಸ್ವಾಗತ. ಯೂನಿಯನ್ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಒತ್ತಿರ್ದು ತಂಕ್ಲಿನ ಸಾಮಾಜಿಕ ಸೇವಾ ನಿಧಿ ಅನುದಾನದ ಹಳೆಕೋಟೆ ಸೈಯದ್ ಮದನಿ ಸಂಯುಕ್ತ ಪ್ರೌಢಶಾಲೆಗೆ ಸ್ಯಾನಿಟರಿ ಪ್ಯಾಡ್ ಯಂತ್ರ ಬೊಕ್ಕ ಸ್ಯಾನಿಟರಿ ಪ್ಯಾಡ್ ಪೊತ್ತಾವನ ಯಂತ್ರನ ಕೊಡುಗೆಯಾದ ಕೊಡ್ತೇರು. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವತಿರ್ದು ಸಾಮಾಜಿಕ ಸೇವಾ ನಿಧಿತ ಅನುದಾನ ಆದ ಹಳೆಕೋಟೆ ಸೈಯದ್ ಮದನಿ ಸಂಯುಕ್ತ ಪ್ರೌಢಶಾಲೆಗೆ ಸ್ಯಾನಿಟರಿ ಪ್ಯಾಡ್ ಯಂತ್ರ ಬೊಕ್ಕ
ಸ್ಯಾನಿಟರಿ ಪ್ಯಾಡ್ ಪೊತ್ತಾವನ ಯಂತ್ರನು ಕೊಡುಗೆಯಾದು ಕೊಡ್ದಿತ್ತದು ಅಂಗಾರೆ ಕಾಡ ಉದಿಪನಾಡು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಉಪ ಮಹಾಪ್ರಬಂಧಕರು ಪ್ರಾದೇಶಿಕ ಮುಖ್ಯಸ್ಥರು ಮಹೇಶ್ ಜೆ ಸ್ಯಾನಿಟರಿ ಪ್ಯಾಡ್ ಯಂತ್ರನು ಬೊಕ್ಕ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಬಂಧಕರು ಗ್ರೇಸಿ ಲೋಬೋ ಸ್ಯಾನಿಟರ್ ಪೊತ್ತಾವನ ಯಂತ್ರನು ಉದಿಪನ ಮಲ್ತೆರು ತಂಕ್ಲಿನ ಶಾಲದ ದಿಂಜ ದಿನದ ಬೇಡಿಕೆಯಾದಿತ್ತಿನ ಸ್ಯಾನಿಟರಿ ಯಂತ್ರಗಳನ್ನು ಕೊಡುಗೆಯಾದ ಕೊರ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಲಾಯ್ನ ಉಪ ಮಹಾಪ್ರಬಂಧಕರು ಪ್ರಾದೇಶಿಕ ಮುಖ್ಯಸ್ಥರು ಮಹೇಶ್ ಜೆ ಉಪ ಪ್ರಾದೇಶಿಕ ಮುಖ್ಯಸ್ಥರು ಮೊಹಮ್ಮದ್ ಸೈಯದ್ ಕುರೇಶಿ ಪ್ರಬಂಧಕರು ಗ್ರೇಸಿ ಲೋಬೋ ಮೊಕ್ಲಿನ ಈ ಪೊರ್ತು ಶಾಲಾಡಳಿತ ಮಂಡಳಿ ವತಿರ್ದು ಮಾನಾದಿಗೆ ಮಲ್ತೇರು ಪೊಂಜುವಿನ ಸಬಲೀಕರಣ ಕಾರ್ಯಕ್ರಮನು ಯೂನಿಯನ್ ಬ್ಯಾಂಕ್ ವತಿರ್ದು ಮಲ್ತೊಂದುಲ್ಲ ಇಂದು ತಂಕ್ಲಿನ ಬ್ಯಾಂಕ್ದ ಆಡಳಿತ ನಿರ್ದೇಶಕಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮಣಿ ಮೇಕಲೆಯರನ ಯೋಚನೆಯಾತನು ಪೊಂಜುವಿನ ಸಬಲೀಕರಣಗಾದ ತಂಕ್ಲು ದಾದಾನರ ಮಲ್ಪೊಡು ಪನ್ಪಿನ ಅರೆನ ಆಲೋಚನೆದಲಕ ದೇಶುಡರ್ಮೆ ಯೂನಿಯನ್ ಬ್ಯಾಂಕ್ದ 134 ಪ್ರಾದೇಶಿಕ ಕಚೇರಿಲಿರ್ದು ಕೈತಂದ ಅರ್ಹ ಶಾಲೆಗಳನ್ನು ಗುರುತಿಸಾದು ಒಂಜೊಂಜಿ ಶಾಲೆಗಳಿಗೆ ಸ್ಯಾನಿಟರಿ ಪ್ಯಾಡ್ ಕೊರ್ಪುನ ಬೊಕ್ಕ ಅವೆನ್ ಪೊತ್ತಾವನ ಯಂತ್ರನು ಕೊರೊಂದುಲ್ಲ ಅವೆ ತಲಕ ನಿಕ್ಲನ ಶಾಲೆಯನ್ನು ಗುರುತಿಸಾದು ಈ ಶಾಲೆಗಳ ಕೊರ್ತ ಅಂಚೆನೆ ಅವೆಕ್ 1 ವರ್ಷಗ ಬೋಡಾಪಿನಾತ್ ಸ್ಯಾನಿಟರಿ ಪ್ಯಾಡ್ಲೆನು ಕೊರ್ಪ ಪಡೆದು ಮಹೇಶ್ ಜೆ ತೆರಿಪಾಯರು ನೋಡಿ. ನಾವು ಇವತ್ತು ಏನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ವುಮನ್ ಎಂಪವರ್ಮೆಂಟ್. ಇಲ್ಲಿ ಎಷ್ಟು ಜನ ಮಹಿಳೆಯರು ಕುಳಿತಿದ್ದಾರೆ ನೋಡಿ, 4 ಜನ ಇದ್ದಾರೆ ಇಲ್ಲಿ ಅಲ್ವಾ? ಅಂದರೆ ವುಮನ್ ಎಂಪವರ್ಮೆಂಟ್ ಅಂದರೆ ಮಹಿಳೆಯ ಸಬಲೀಕರಣ. ಮನೆಯಲ್ಲಿ ಯಾರಿಗೆ ಎಲ್ಲರಿಗಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾರು? ಅಮ್ಮನ ಅಪ್ಪನ? ಅಮ್ಮ. ಸೊ ಅಂದರೆ ನಾವು ಶಕ್ತಿಯುತ ಆಗಿರಬೇಕು ನೋಡಿ. ನೀವೆಲ್ಲ ಇಷ್ಟವರೆಗೂ ಸರ್ ಹೇಳಿದ್ರು ಕನ್ನಡ ಮೀಡಿಯಂ ಅಂತ. ನಾನು ಕನ್ನಡ ಮೀಡಿಯಮಲ್ಲಿ ಓದಿದ ಹುಡುಗ ನೋಡಿ, ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನಲ್ವಾ? ಸೊ ನೀವು ಕೂಡ ಕನ್ನಡ ಮೀಡಿಯಂ ಓದಬಹುದು, ಆದರೆ ಮುಂದೆ ಇದೇ ರೀತಿ ಇಲ್ಲಿ ಬಂದು ನಿಂತ್ಕೊಳ್ಳುವಂಥ ಅರ್ಹತೆಯನ್ನು ಗಳಿಸ್ಕೊಳ್ತೀರಾ? ವೆರಿ ನೈಸ್. ಸೊ ನಮ್ಮ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೇಡಮ್ ಇದ್ದಾರೆ, ಸೆಂಟ್ರಲಲ್ಲಿ ಮಣಿಮೇಕಲೈ ಮೇಡಮ್ ಇದ್ದಾರೆ. ಅವರು ಹೆಣ್ಣು ಮಕ್ಕಳಿಗೆ ಏನಾದರೂ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಅಂದು ಈ ರೀತಿಯ ಸ್ಯಾನಿಟರಿ ಪ್ಯಾಡನ್ನು ಕೊಡುವಂಥದ್ದು ಮತ್ತು ಅದನ್ನು ಸುಡುವಂಥದ್ದು. ಒಟ್ಟು 134 ರೀಜನಲ್ ಆಫೀಸ್ ಇದೆ ನಮ್ಮ ದೇಶದಾದ್ಯಂತ. ಎಲ್ಲ 134 ರೀಜನಲ್ ಆಫೀಸಿಂದ ಒಂದೊಂದು ಶಾಲೆ, ಬಡ ಮಕ್ಕಳ ಶಾಲೆ, ಹಿಂದುಳಿದಂಥ ಶಾಲೆ ಎಲ್ಲಿದೆ ಅಂಥ ಕಡೆ ಮಾಡಬೇಕು ಅಂತ ಹೇಳಿ ನಮ್ಮ ಮೇಡಮ್ ಮಣಿಮೇಕಲೆಯವರ ಆದೇಶದ ಮೇರೆಗೆ ನಾವು ನಿಮ್ಮ ಶಾಲೆಯನ್ನು ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಸೊ ಮೇಡಮ್ ಮಣಿಮೇಕಲೆಯವರಿಗೆ ಎಲ್ಲರೂ ಒಂದು ಚಪ್ಪಾಳೆ. ಬ್ಯಾಂಕ್ದ ಉಪ ಪ್ರಾದೇಶಿಕ ಮುಖ್ಯಸ್ಥರು ಮೊಹಮ್ಮದ್ ಸೈಯದ್ ಕುರೇಶಿ ಪಾತಿರೊಂದು ಎಡ್ಡ ಶಿಕ್ಷಣ ಪಡೆಪಿನ ಮೂಲಕ ವಿದ್ಯಾರ್ಥಿಗಳು ತಂಕ್ಲೆಲಕನೆ ಜೀವನಡು ದುಂಬು ಬರಲಿ ಅಂಚಾದು ಜೋಕ್ಲು ಎಡ್ಡ ಕಲ್ತದು ಎಡ್ಡ ಶಿಕ್ಷಣ ಪಡೆದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾವಡು ಅವೇನು ಎದುರಿಸಾದ ಉನ್ನತ ಅವಕಾಶಗಳನ್ನು ಪಡೆಯೋಡು ಪಂಡು ತೆರಿಪಾಯರು. बहुत सारा चीज है, पूरा दुनिया हमारे मुट्ठी में है. हम इंजीनियर बन सकते हैं, डॉक्टर बन सकते हैं, और सबसे इम्पोर्टेंट है पढ़ाई करना. जो आप लोग पढ़ाई करते हो वही इम्पोर्टेंट है. हम लोग जो यहाँ बैठे हैं ये सिर्फ
अच्छा पढ़ाई करिए हैं, पढ़ाई करके एग्ज़ाम पास करके हम लोग इधर आए हैं। आप लोग जो छोटा छोटा एग्ज़ाम को तैयारी करो और आप बहुत आगे बढ़ सकते हो। यूपीएससी IAS एग्ज़ाम आप दे सकते हो, बैंक में आ सकते हो, आप लोग टीचर बन सकते हो, सारे टीचर्स हैं। बहुत अच्छा अपॉर्चुनिटी है अभी दुनिया में जाने का, गल्फ कंट्रीज़ में जाइए। और एक आपको पैसा जो होता है, जो आप छोटा छोटा पॉकेट मनी मिलता है, उस पॉकेट मनी को कहाँ संभाल के रखते हो? जो पॉकेट मनी है उसको बैंक में रखने का। तो बैंक में पैसा रखोगे तो पैसा थोड़ा थोड़ा बढ़ता रहेगा। फिर जब आपको ज़रूरत है तो वो पैसा बैंक से विड्रॉ करने का, आपके डैडी मम्मी के साथ जाना और बैंक के अंदर अकाउंट ओपन करना। वो पैसा बैंक में सेफ है। आपको फॉरेन जाना है पढ़ाई करने के लिए तो बैंक आपको लोन देगा। ಉಳ್ಳಾಲ ಸೈಯದ್ ಮದನಿ ದರ್ಗಾ ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಲ್ವೆ ಗುರ್ಕಾರ್ವಣೆ ವಹಿಸಿದ್ದು ಇಂದು ಅನುದಾನಿತ ಶಾಲೆ ಆಂಡಲ ಕೆಎಂಕೆ ಮಂಜನಾಡಿಯರ್ ನಂಚಿನ ದಕ್ಷ ಮುಖ್ಯ ಶಿಕ್ಷಕರಿದ್ದು ವಾ ಆಂಗ್ಲ ಮಾಧ್ಯಮ ಶಾಲೆಗಳ ಕಮ್ಮಿ ಇಚ್ಚಾಂದಿನ ರೀತಿಡು ತಂಕ್ಲನ ಆಡಳಿತ ಗುಳಪಡೆಯಿನ ಈ ಶಾಲೆ ಅಭಿವೃದ್ಧಿ ಪಡಿತನು ತಂಕ್ಲಿನ ಶಿಕ್ಷಣ ಸಂಸ್ಥೆಗೆ ಉಳಪಡೆಯಿನ ಶಾಲೆಲಿಡು ಕೆಎಂಕೆ ಮಂಜನಾಡಿ ಬೊಕ್ಕ MH ಮಲಾರ್ ಮೊಕಲು 2 ಜನ ಕಣ್ಣುಲಿ ತಿಲಕ ಪಂಡ ತೆರಿಪಾದು ಶಾಲೆಗೆ ಕೊಡುಗೆ ಕೋರ್ನ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳನ್ನು ಅಭಿನಂದಿಸಾಯಿರು. ಅವರ ಎಲ್ಲ ಸಜೆಷನ್ಗಳು ಅಲ್ಲೂ ವ್ಯಾಲ್ಯೂಗಳೇ. ಹಾಗಾಗಿ ಕಾರ್ಯಕ್ರಮಗಳು ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಮುಟ್ಟು ಆರ್ತವ ಅದು ಭಾರವಲ್ಲ, ಅದು ಜೀವನದ ಒಂದು ಭಾಗ್ಯವಾಗಿರುತ್ತದೆ. ಹೆಂಗಳೆಯರಿಗೆ ಜೀವನದ ಒಂದು ಭಾಗ್ಯವಾಗಿರುತ್ತದೆ, ಜೀವನದ ಒಂದು ಭಾಗವಾಗಿರುತ್ತದೆ. ಅದು ಎಂದಿಗೂ ಭಾರವಲ್ಲ. ಈ ಒಂದು ಸ್ಲೋಗನ್ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೂಕ್ತವಾಗ್ತದೆ ಅಂತ ನಾನು ಎನಿಸ್ತೇನೆ. ತುಂಬ ದೊಡ್ಡ ಮಟ್ಟಿನ ಒಂದು ಉದಾರವಾದ ಕಾರ್ಯಕ್ರಮವನ್ನು ನಮ್ಮ ಯೂನಿಯನ್ ಬ್ಯಾಂಕ್ನವರು ಹಮ್ಮಿಕೊಂಡು ನಮ್ಮ ಈ ಶಾಲೆಗೆ ಅತ್ಯಂತ ಒಂದು ಉತ್ತಮವಾದ ರೀತಿಯ ಕೊಡುಗೆಯನ್ನು ನೀಡಿದ್ದಾರೆ. ಭಗವಂತನು ಈ ಕೊಡುಗೆಯನ್ನು ಸ್ವೀಕರಿಸಲಿ, ಇನ್ನೂ ಇದಕ್ಕಿಂತ ಉತ್ತಮವಾದ ಕೊಡುಗೆಯನ್ನು ನೀಡಲು ಆ ಯೂನಿಯನ್ ಬ್ಯಾಂಕಿಗೂ ಅದರ ಎಲ್ಲ ಹಿತೈಷಿಗಳು ಅಧಿಕಾರಿಗಳಿಗೂ ಅನುಗ್ರಹಿಸಲಿ ಅಂತ ಹೇಳಿ ಮುಗಿಸ್ತೇನೆ. ಶಾಲಾ ಮುಖ್ಯೋಪಾಧ್ಯಾಯರು ಕೆಎಂಕೆ ಮಂಜನಾಡಿ ಸಭೆ ನೆತ್ಕೊಂಡು ತಂಕ್ಲನ ಶಾಲೆಗೆ ದಿಂಜ ಅಗತ್ಯ ಬೇಡಿಕೆಯಾದಿತ್ತಿನ ಸ್ಯಾನಿಟರಿ ಪ್ಯಾಡ್ ಯಂತ್ರನು ಕೊಡುಗೆಯಾದ ಕೊರ್ನ ಬ್ಯಾಂಕ್ ಅಧಿಕಾರಿಯನ್ನು ಅಭಿನಂದಿಸಾದು ಆಗ್ಲಿನ ಸಹಕಾರಗಾದ ಸೊಲ್ಮೇನ್ ಸಂದಾದು ಪ್ರಾಸ್ತಾವಿಕವಾದ ಪಾತಿರಿಯರು. ನಾನು ನಿಮ್ಮನ್ನೆಲ್ಲ ಅಸೆಂಬ್ಲಿಯಲ್ಲಿ 2 ತಿಂಗಳಿಗೊಮ್ಮೆ ಅಥವಾ ನಮ್ಮ ಟಾಯ್ಲೆಟ್ ಕ್ಲೀನ್ ಮಾಡಿದ ಸಮಯದಲ್ಲಿ ನಿಮ್ಮನ್ನು ಬೈತಾ ಇದ್ದೇನೆ. ಹೇಗೆಂತ ಹೇಳಿದ್ರೆ, ಮಹಿಳೆಯರಿಗೆ ಸಾಂಪ್ರದಾಯಿಕವಾಗಿ ದೇವರ ಕೊಡುಗೆ ಎಂಬಂತೆ ಅವರ ಆರೋಗ್ಯವನ್ನು ವೃದ್ಧಿಪಡಿಸುವಂತ ಒಂದು ಕ್ರಿಯೆಯನ್ನ ಭಗವಂತನು ನೀಡಿದ್ದಾನೆ. ಅದು ಗಾಡ್ಸ್ ಗಿಫ್ಟ್. ಅದು ಮಹಿಳೆಯರಿಗೆ ಇಲ್ಲ ಅಂತ ಹೇಳಿದರೆ ಬಹುಶಃ ಅವರು 100 ರೋಗಗಳಿಗೆ ತುತ್ತಾಗಬೇಕು. ಆ ಎಲ್ಲವೂ ಅವರ ಆ 1 ತಿಂಗಳಿನ 3 ದಿವಸ, 5 ದಿವಸ, 7 ದಿವಸ, 15 ದಿವಸದವರೆಗೂ ಸುದೀರ್ಘವಾಗಿ ಆ ಒಂದು ವ್ಯವಸ್ಥೆಗೆ ಬೇಕಾದಂತ ರೀಸೈಕಲಿಂಗ್ ಮಾಡುವಂತ ವ್ಯವಸ್ಥೆಯನ್ನು ಭಗವಂತನು ಪರ್ಮನೆಂಟ್ ಆಗಿ ಮಾಡಿದ್ದಾನೆ. ಅದಕ್ಕೆ ಕೆಲವೊಂದು ವ್ಯವಸ್ಥೆಗಳೆಲ್ಲ ಇದೆ. ಕೆಲವೊಮ್ಮೆ ನಾವು ಹೇಳೋದಿವಿ, ಮನೆಗೆ ಹೋಗಿ ಬರ್ತೇವೆ ಅಂತ, 11 ಗಂಟೆ ಆಗುವಾಗ ಮನೆಗೆ ಹೋಗಿ ಬರ್ತೇವೆ ಅಂತ. ಯಾಕೆಂತ ಹೇಳಿದ್ರೆ ನಮ್ಮ ಡ್ರೆಸ್ ಎಲ್ಲ ಒಂದೇ ಆಗಿರುತ್ತೆ. ಅದು ಅದರ ಒಂದು ಲಕ್ಷಣ. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ಇವತ್ತು ನಮ್ಮಲ್ಲಿ ಆಧುನಿಕವಾಗಿ ಬಹಳಷ್ಟು ಇದೆ. ಇದನ್ನು ಅಳವಡಿಸಿಕೊಳ್ಳಬೇಕು ಶಾಲೆಗಳಲ್ಲಿಯೂ ಹಾಗೆ. ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಪ್ರಾದೇಶಿಕ ಕಚೇರಿದ ಯಶಸ್ವಿತಾ, ಸುಮಾ, ಪವಿತ್ರ, ತೋಕೋಡು ಶಾಖಾ ಪ್ರಬಂಧಕರು ಸಂಜೀವ ಕುಮಾರ್, ವಲಯ ಕಚೇರಿದ ಅನಿತಾ, ಸ್ಥಳೀಯ ಪ್ರಮುಖರು ಫಾರೂಕ್ QH, ತನ್ಜಿಲ್, ಅಲ್ತಾಫ್, NH ಇಬ್ರಾಹಿಂ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ಶಿಕ್ಷಕಿ ಸಪ್ನಾ ಸೊಲ್ಮೆ ಸಂದಾಯರು. ಸುದ್ದಿವಂತರಿಗೂ ಸ್ವಾಗತ. ಉಳ್ಳಾಲ ಚೋಟಾ ಮಂಗಳೂರು ಲಯನ್ಸ್ ಕ್ಲಬ್ ವತಿರ್ದು ಗಾಂಧಿ ಜಯಂತಿ ಕಾರ್ಯಕ್ರಮನು ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರ ಸೋಮವಾರ ಕಾಣ ನಡಪಾಯಿರು. ಉಳ್ಳಾಲ ಚೋಟಾ ಮಂಗಳೂರು ಲಯನ್ಸ್ ಕ್ಲಬ್ ವತಿರ್ದು ಗಾಂಧಿ ಜಯಂತಿ ಬೊಕ್ಕ ಸ್ವಚ್ಛತೆ ಪರಿಸರ ಸಂರಕ್ಷಣಾ ಮಾಹಿತಿ ಕಾರ್ಯಕ್ರಮನು ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರ ಸೋಮವಾರ ಕಾಣ ನಡಪಾಯಿರು. ಅಧ್ಯಕ್ಷರು ಶಶಿಕಾಂತಿ ಉಳ್ಳಾಲ್ ಬೊಕ್ಕ ಅತಿಥಿ ಗಣ್ಯರು
ಮಹಾತ್ಮ ಗಾಂಧೀಜಿಯನ್ನ ಭಾವಚಿತ್ರದ ಎದುರುಡು ತುಡರ್ ಬೆಳಗಾದ ಪುಷ್ಪಾರ್ಚನೆ ಮಂತದ ಕಾರ್ಯಕ್ರಮನ ಉದೀಪನ ಮಂತೇರು. ಬಬ್ಬುಕಟ್ಟೆ ಸರ್ಕಾರಿ ಪ್ರೌಢಶಾಲದ ಮುಖ್ಯೋಪಾಧ್ಯಾಯರು ಮಹೇಶ್ ಬಾಬುರೇನು ಈ ಪೊರ್ತು ಮಾನಾದಿಗೆ ಮಲ್ತೇರು. ಈ ಪುಣ್ಯ ದಿನ ತಾನೇ ಮಾನಾದಿಗೆ ಮದ್ದದ ಗೌರವ ಸಾಯನವು ತನ್ನ ಭಾಗ್ಯ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆಲು ಶೈಕ್ಷಣಿಕವಾದ ದಿಂಜ ಪುದರ್ ಮಲ್ತಿನ ಜಿಲ್ಲೆ ಅಂಚಿನ ಜಾಗಿಡು ಬೇಲೆ ಮಲ್ಪನ ಅವಕಾಶ ನಿಜಕ್ಲ ಪುಣ್ಯ. ಮಾನವೀಯ ಮೌಲ್ಯಲೇನು ನಮ್ಮ ಬುಲೆಪಾಯಚಿಂದ ನಮ್ಮ ನರಮಾನಿಯಾದ ಪುಟ್ಟಿನಿ ವ್ಯರ್ಥ. ಸಾಮಾಜಿಕ ಸೇವೆ ಮಲ್ಪನೇನು ನಮ್ಮ ಹಿರಿಯರೆರ್ದು ತೂದು ಕಲ್ಪೋಡು. ನಮ್ಮ ಏತೆ ಓದುಂಡಲ ಮಾನವೀಯ ಮೌಲ್ಯಲೇನು ಬುಲೆಪಾಯಚಿಂದ ಆ ಕಾಲಿಕೆ ಪೂರ್ತಿ ಅಬ್ಜಿ ಪಂಡದ ಮಹೇಶ್ ಬಾಬು ತೆರಿಪಾಯರು. ಶಣೈಸರವರು ಮತ್ತು ಸರ್ವಕರು ಮಾಧ್ಯಮ ಮಿತ್ರದವರು ಇವರೆಲ್ಲರೂ ಕೂಡ ನಮ್ಮ ಸಂಸ್ಥೆಯಲ್ಲಿ ನನ್ನನ್ನು ಇಲ್ಲಿ ಗುರುತಿಸಿ ಈ ದಿವಸ ನನಗೆ ಇಲ್ಲಿ ರಾಷ್ಟ್ರಪಿತ ಗಾಂಧೀಜಿಯವರ ಜನ್ಮದಿನದಂದು ಸನ್ಮಾನಿಸಿದ ನನ್ನ ಅತ್ಯಂತ ಪುಣ್ಯ ದಿನ ನನ್ನ ಜೀವನದಲ್ಲಿ ಅಂತ ಹೇಳಲಿಕ್ಕೆ ತಪ್ಪಾಗಲಾರದು. ಛೋಟಾ ಮಂಗಳೂರು ಲಯನ್ಸ್ ಕ್ಲಬ್ನ ಎಲ್ಲ ಗೌರವಿತ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಮತ್ತೆ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನ ಮೊದಲು ನನ್ನ ಸಂಸ್ಥೆಯ ಬಗ್ಗೆ ಮಾತಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಾನು ಮೂಲತಃ ಹಳೆ ಮೈಸೂರು ಭಾಗದವನು. ಅಲ್ಲಿಂದ ಕಳೆದ 3 ವರ್ಷದಲ್ಲಿ ಬಡ್ತಿ ನೀಡಿದಾಗ ಸ್ಥಳಾವಕಾಶ ಇಲ್ಲದೆ ದಕ್ಷಿಣ ಕನ್ನಡಕ್ಕೆ ಮಾತ್ರ ನಮ್ಮ ಕೆಲವು ಸ್ನೇಹಿತರನ್ನ ಇಲಾಖೆ ನಿಯೋಜನೆ ಮಾಡ್ತು. ಅದರಲ್ಲಿ ನಾನು ಒಬ್ಬ. ಸಾಮಾನ್ಯವಾಗಿ ನಾವು ದಕ್ಷಿಣ ಕನ್ನಡವನ್ನ, ಅದನ್ನು ವಿಶೇಷವಾಗಿ ಮಂಗಳೂರು ಮತ್ತು ಉಡುಪಿಯನ್ನ ಶೈಕ್ಷಣಿಕ ಮಟ್ಟದಲ್ಲಿ ರಾಜ್ಯದಲ್ಲೇ ಬಹಳ ಮುಂಚೂಣಿ ಸ್ಥಾನದಲ್ಲಿ SSLC ಮತ್ತು PUC ಹಾಗೂ ಉನ್ನತ ಶಿಕ್ಷಣದಲ್ಲಿ ಬಹಳ ಖ್ಯಾತಿಯನ್ನು ಪಡೆಯತಕ್ಕಂಥ ಜಿಲ್ಲೆಗಳು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಒಂದು ವಿಷಯವನ್ನ ನಾನು 1980 ಮತ್ತು 90ರಿಂದ ಅಂದ್ರೆ ನಾವು SSLC ಬಂದಾಗ ಅವರಿಂದ ಮಂಗಳೂರು, ಉಡುಪಿ, ಮೈಸೂರು ಆಗ ರ್ಯಾಂಕ್ ಸಿಸ್ಟಮ್ ಇತ್ತು. ನಮ್ಮ SSLC ನನ್ನ ಸ್ನೇಹಿತರನ್ನಾಗ ಈ ಭಾಗದಲ್ಲಿ ಹೆಚ್ಚು ಆ ಕಾಲದಲ್ಲಿ ಕೂಡ ಸತತವಾಗಿ ರ್ಯಾಂಕ್ ಬೆಳೆಸ್ತಕ್ಕಂಥ ಉನ್ನತ ಶಿಕ್ಷಣವನ್ನು ನೀಡತಕ್ಕಂಥ ಒಂದು ಸ್ಥಳ, ಒಂದು ಶಿಕ್ಷಣದ ಕಲ್ಪವೃಕ್ಷ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡವನ್ನ ಅಥವಾ ಉಡುಪಿಯನ್ನ ನಾವು ಬಹಳ ಖುಷಿ ಆಗುತ್ತೆ. ಇಂತಹ ಒಂದು ಜಿಲ್ಲೆಯಲ್ಲಿ ನನಗೆ ಸ್ಥಳ ಸಿಗ್ತಲ್ಲ, ನಾನು ಇನ್ನೂ ತುಂಬಾ ಬಹಳ ಖುಷಿ ಪಡ್ತಕ್ಕಂಥ ಒಂದು ವಿಚಾರ. ನಿವೃತ್ತ ಸೇನಾನಿ ನ್ಯಾಯವಾದಿ ಲಯನ್ KC ನಾರಾಯಣನ್ ಪಾತಿರೊಂದು ಸ್ವಚ್ಛತೆ ಬಗೆಟ್ ವಿಶೇಷವಾದ ಪನ್ಪುನವು ನಿಜವಾದ ದಾಲ ಇಚ್ಚಿ ಅವು ಮಾತಿರೆಗ್ಲ ತೆರಿನವ್ವೆ ಆಂಡ ಅವಿದ ಜಾಗೃತಿ ಮಾತಿರೆಗ್ಲ ಬೋಡು. ಸ್ವಚ್ಛತಾ ಹಿ ಸುಂದರ್ ಹೇ, ಸ್ವಚ್ಛತಾ ಹಿ ಸೇವಾ ಹೇ ಇಂದು ರಾಷ್ಟ್ರಗಾದು ನಮ್ಮ ತೆರಿಯುಡಾಯಿನ ಮಲ್ಪುಡಾಯಿನ ವಿಷಯ. ಇಂದಿರ್ತಾತ್ರ ನಮ್ಮ ಭಾರತದ ಪುದರು ವಿಶ್ವಡು ಗೌರವನು ಪಡೆಪಿಳಕ ಮಲ್ಪೋಲಿ. ಪರಿಸರನ ಹಾಳು ಮಲ್ಪಂದೆ ನಮ್ಮ ಸ್ವಚ್ಛತೆಯೊಟ್ಟಿಗೆ ಪರಿಸರದ ಸ್ವಚ್ಛತೆನು ಕಾತೊಂಡ ಅವು ನಮ್ಮ ಆರೋಗ್ಯಗಳ ಎಡ್ಡೆ ಪಂಡದ ಸ್ವಚ್ಛತೆ ಪರಿಸರ ಜಾಗೃತದ ಮಾಹಿತಿ ಕೊರಿಯರು. ಎರಡನೇದಾಗಿ ಸ್ವಚ್ಛ ಭಾರತ. ನನಗೆ ಸ್ವಚ್ಛ ಭಾರತದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹೇಳ್ತೇನೆ. ನಾನೀಗ ಇಲ್ಲಿ ಬಂದ ಮೇಲೆ ಹೇಳಿದ್ದಾರೆ, ಹಾಗಾಗಿ ಅದಕ್ಕೆ ಪ್ರಿಪರೇಷನ್ ಏನು ಮಾಡಿಲ್ಲ, ಪ್ರಿಪರೇಷನ್ ಬೇಕಾಗಿ ಇಲ್ಲ. ಯಾಕಂದ್ರೆ ಸ್ವಚ್ಛತೆಯನ್ನ ಎಲ್ಲರಿಗೂ ಗೊತ್ತಿರೋ ವಿಷಯ. ಸ್ವಚ್ಛತೆ ಅಂದ್ರೆ ಏನು? ನಾವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ರಾತ್ರಿ ಮಲ್ಕೊಳಕ್ಕೆ ಹೋಗುವ ಆ ಸಂದರ್ಭದವರೆಗೆ ಏನೇನು ನಾವು ಮಾಡಿಕೊಳ್ತೀವಿ ನಮಗಾಗಿ, ಅವೆಲ್ಲ ಸ್ವಚ್ಛತೆಯಲ್ಲಿ ಬರ್ತದೆ. ಇದು ಇಂಡಿವಿಜುವಲ್ ಟೈಪ್.
ನಾವು ಬೆಳಿಗ್ಗೆ ಎದ್ದು ಬ್ರಷ್ ಮಾಡ್ತೀವಿ, ಮುಖ ತೊಳಿತೀವಿ, ಒಳ್ಳೆ ಬಟ್ಟೆಗಳು ಹಾಕೊಳ್ತೀವಿ, ಸ್ವಚ್ಛವಾದ ಆಹಾರವನ್ನು ನಾವು ತಗೊಳ್ತೇವೆ, ಸ್ನಾನ ಮಾಡಿ ಶರೀರವನ್ನು ಸ್ವಚ್ಛತೆಯನ್ನು ಮಾಡ್ಕೊಳ್ತೀವಿ. ಸೊ ಇದೆಲ್ಲ ಮಾಡೋದು ಯಾವುದೋಸ್ಕರವಾಗಿ? ಇಂಡಿವಿಜುವಲ್ಗೋಸ್ಕರವಾಗಿ. ಒಂದು ಭಾರತದ ಒಂದು ಪ್ರಜೆಯಾಗಿ, ನಮ್ಮ ರಾಷ್ಟ್ರದ ಒಂದು ಪ್ರಜೆಯಾಗಿ ನಾವು ಮಾಡಬೇಕಾಗಿರೋ ಕರ್ತವ್ಯಗಳು ಇದೆ. ಬರೀ ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದರೆ ಆಗೋದಿಲ್ಲ. ನೀವು ನೋಡ್ಬೋದು, ಒಂದ್ಸತಿ ನೀವು ಯಾರನ್ನಾದ್ರೂ ಪಾಯಿಂಟ್ ಔಟ್ ಮಾಡುವುದಾದ್ರೆ ನಿಮ್ಮ ಒಂದು ಬೆರಳು ಮಾತ್ರ ಅವ್ರನ್ನ ಪಾಯಿಂಟ್ ಔಟ್ ಮಾಡುತ್ತಾರೆ. 4 ಬೆರಳು ಹೇಳ್ತಾ ಇರೋದು ನೀವು ನಿಮ್ಮನ್ನು ನೋಡಿ ಫಸ್ಟ್ ನೀವು ಸರಿ ಇದ್ದೀರಾ ಅದನ್ನು ಸರಿಪಡಿಸ್ಕೊಳ್ಳಿ. ಫಸ್ಟ್ ಸ್ವಚ್ಛತೆಯನ್ನು ಮಾಡಬೇಕಾದ್ರೆ ಸ್ವಚ್ಛವಾಗಿರುವ ಒಂದು ಮನಸ್ಸಿರಬೇಕು ನಮಗೆ. ಕ್ಲಬ್ ಗುಣಮಟ್ಟ ಮುಂದುವರಿಕಾ ಕಾರ್ಯಕ್ರಮದ ಜಿಲ್ಲಾ ತಂಡದ ಸದಸ್ಯೆ ಶ್ರೀಮತಿ ಮಲ್ಲಿಕಾ ಎಸ್ ಭಂಡಾರಿ, ಕಾರ್ಯದರ್ಶಿ ಸತೀಶ್ ಭಂಡಾರಿ, ಸೇವಾ ಕಾರ್ಯಕ್ರಮದ ಸಂಯೋಜಕರು ಲಕ್ಷ್ಮಣ್ ಶೆಣೈ, ಹಿರಿಯ ಸಮಾಜ ಸೇವಕರು ಶ್ರೀಮತಿ ಸುಹಾಸಿನಿ ಬಾಬುಕಟ್ಟೆ, ಮಾಜಿ ಅಧ್ಯಕ್ಷರು ಹರಿಣಾಕ್ಷಿ ಕೊಲ್ಯ, ಸದಸ್ಯರು ಕುಸುಮ ಇಂಚಿತ್ತಿ ಪ್ರಮುಖರು ಪಾಲ್ಪಡೆದಿದ್ದರು. ಕುತ್ತಾರು ಬಾಲ ಸಂರಕ್ಷಣಾ ಕೇಂದ್ರದ ವಿದ್ಯಾರ್ಥಿಗಳು ಪ್ರಾರ್ಥನೆ ಪಂಡರು. ಶಶಿಕಾಂತಿ ಉಳ್ಳಾಲ್ ಸಭೆ ನೆತ್ಕೊಂಡು ಪ್ರಾಸ್ತಾವಿಕವಾದ ಪಾತೀರಿರು. ವಿದ್ಯಾಧರ್ ಶೆಟ್ಟಿ ಸವಿಸ್ತಾರಕ್ಕೆ ಮಂತೇರು. ಕೋಶಾಧಿಕಾರಿ ಭಾನುಮತಿ ಎನ್ಸಿ ಸೊಲ್ಮೆ ಸಂದಾಯರು. ಸುದ್ದಿಗೊಂಚರಿಗೂ ಸ್ವಾಗತ. ತೊಕ್ಕೋಟು ಭಟ್ನಗರ ಈಶ್ವರ್ ಕಾಂಪ್ಲೆಕ್ಸ್ ಕಟ್ವನಡು ಗಾಂಧಿ ಜಯಂತಿದ ದಿನ ಸೋಮವಾರ ಬಯ್ಯಗ್ ಶ್ರೀ ಕೊರಗಜ್ಜನ ವಾರ್ಷಿಕ ಕೋಲ ಸೇವೆ ನಡಪಾಯಿರು. ತೊಕ್ಕೋಟು ಭಟ್ನಗರದ ಮಾಯಾಬಾರ್ ಉಪ್ಪುನ ಈಶ್ವರ್ ಕಾಂಪ್ಲೆಕ್ಸ್ ಕಟ್ವನಡು ಅಕ್ಟೋಬರ್ 2 ತಾರೀಕಿಗೆ ಗಾಂಧಿ ಜಯಂತಿದ ದಿನ ವರ್ಷಂ ಪ್ರತಿ ಶ್ರೀ ಕೊರಗಜ್ಜನ ಕೋಲ ನಡಪವನ ವಾಡಿಕೆ. ಈ ವರ್ಷದ ಕೋಲ ಸೇವೆ ಸೋಮವಾರ ರಾತ್ರಿ ನಡೆತದೆ. ಸ್ವಾಮಿನ ಆಧಾರ ಬತ್ತಲ್ಲೇ ತಿರ್ತು ಭೂಮಿದಾಯಿ ನನ್ನ ಮಂತಲ್ಲೇ ಸೋಮನಾಥೇಶ್ವರ ದೇವರನ್ನು ಭೇಟಿಯಾವಲ್ಲೇ ಸರ್ವದೈವ ದೇವರೆಲ್ಲ ಅನ್ನು ಮಂತಲ್ಲೇ ಸಿದ್ದುಲ್ಲ ಇವರೆಲ್ಲ ಏನು ಭೇಟಿಯಾವಲ್ಲೇ ಪರಮಾತ್ಮಕಿಯನ್ನು ಭಕ್ತಿ ಸಂತಾನ ಅಂತರಾತ್ಮದ ಭಕ್ತಿ ಮಾತ ಒಲಿಯೊಂದು ಬಲೆ ಒಂದು ಯಾನು ಬಂತನ ಬಾರಿ ಎತ್ತೆಲ್ಲ ಮೂರು ಬಂತಿನ ಬಾರಿ ಆಕಾಶದ ಬಿಡಲೇ ಸದಾ ಆಧಾರ ಒಂದರ ಆಧಾರ ಬಿಟ್ಟೆ ಭೂಮಂಡಲಗಳಲ್ಲಿ ಭೂಮಂಡಲ ಬಿಟ್ಟೆ ಜೀಸುತ್ತಿನ ಬಿಟ್ಟೆ ಬಾಡಿಗಳ ಬಿಟ್ಟೆ ಬರ್ತಾನೆ ಮಂದಿ ಬರ್ತಾನೆ ಹೋರಾಟ ಒಂದು ಅರ್ಥವ್ಯಕ್ತಿ ಮಾಡಬಹುದು.
ದೈವನೇ ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ ಅಜ್ಜ ಸ್ವಾಮಿ ಸತ್ಯುನೇ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡುದ ಸತ್ಯ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ ತುಳುನಾಡುದ ಸತ್ಯ ದೈವ ಸ್ವಾಮಿ ಕೊರಗಜ್ಜ ಸ್ವಾಮಿ ದೈವನೇ ಅಜ್ಜ ದೈವ ಸತ್ಯುನೇ ಸತ್ಯ ದೈವನೇ ಅಜ್ಜ ಸ್ವಾಮಿ ಸತ್ಯುನೇ. ಕಾಟೋಣದ ಮಾಲಕಿಯರು ರಘುರಾಮ್ ಶೆಟ್ಟಿ ಶ್ರೀಮತಿ ಗೀತಾ ರಘುರಾಮ್ ದಂಪತಿಲು ಮಗೆ ವರುಣ್ ಶೆಟ್ಟಿ ಮಾಯಾಬಾರ್ದ ಮಾಲಕಿಯರು ಹರೀಶ್ ಕಾಮತ್ ಮಾಧವ್ ಕಾಮತ್ ವಾಸುದೇವ ಕಾಮತ್ ಸಹೋದರರು ಬೊಕ್ಕ ಪರಿಸರದ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದಾರೆ. ಪ್ರಿಯ ವೀಕ್ಷಕ ಬಾಂಧವರೇ, ಇಡೆಗು ಪೊಸಕುರಲ್ದ ಇಂದು ಸುದ್ದಿಗೊಂಚಲು ಮುಗಿತೊಂದುಲ್ಲ. ನಿರಂತರ ಸುದ್ದಿಲೆಗು ತೋಂದು ಪ್ಲೇ ಪೊಸಕುರಲ್ 24x7.